ಎಸ್ ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ ಕ್ಲಾಸಿಗೆ ಸ್ವಾಗತ, ಸುಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 24ನೇ ಅಧ್ಯಾಯ ಶ್ಲೋಕ 17. ಜ್ಞಾನ ವಿಜ್ಞಾನ ಯೋಗೇನ ಕರ್ಮಣ ಉದ್ಧರಂಜಟ ಹಿರಣ್ಯಕೇಶ ಪದ್ಮಾಕ್ಷ ಪದ್ಮಮುದ್ರಾ ಪದಾಂಬುಜ. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣಾರವಿಂದ ಭಕ್ತಿವೇದಾಂತ ಸ್ವಾಮಿ ಶೀಲ ಪ್ರಭುಪಾದರಿಗೆ ಕಪಿಲ ಮುನಿಯು ಹೊಂಗೂದಲಿನಿಂದ ತಾವರೆಯ ಎಸಳುಗಳಂತ ಕಣ್ಣುಗಳಿಂದ ಮತ್ತು ಕಮಲ ಚಿಹ್ನೆಯ ಪಾದ ಕಮಲಗಳಿಂದ ಗುಣಲಕ್ಷಣಗೊಂಡಿರುವನು. ಅವನು ಆಧ್ಯಾತ್ಮ ಯೋಗದಿಂದ ಮತ್ತು ಶಾಸ್ತ್ರ ಜ್ಞಾನದ ಪ್ರಾಯೋಗಿಕ ಅನುಸರಣೆಯಿಂದ ಈ ಭೌತ ಜಗತ್ತಿನಲ್ಲಿ ಆಳವಾಗಿ ಬೇರೂರುವ ಕರ್ಮೇಚ್ಛೆಯನ್ನು ಮೂಲೋತ್ಪಾಟನ ಮಾಡುವನು. ಓಕೆ, ಇವತ್ತಿನ ಟಾಪಿಕ್ ಡಿಸೈರ್ ಫಾರ್ ವರ್ಕ್. ಈಗ ಈಗ ಫಸ್ಟ್ಗೆ ಪ್ರಶ್ನೆ ನಿಮ್ಮಲ್ಲಿ ಇವತ್ತು ಕರ್ಮ ಇಚ್ಛೆ, ಡಿಸೈರ್ ಫಾರ್ ವರ್ಕ್. ಈಗ ಡಿಸೈರ್ ಫಾರ್ ವರ್ಕ್ ಇರ್ಬೇಕಾ ಇರಬಾರ್ದ? ಒಂದು ನಿಮಿಷ. ಕರ್ಮ ಇಚ್ಛೆ ಓಕೆ, ಇರಬೇಕು. ಈ ಕರ್ಮದ ಇಚ್ಛೆ ಇರಬಾರ್ದು, ಭಗವಂತನ ಬಗ್ಗೆ ಮಾಡಬೇಕಾದ ಕರ್ಮ ಇಚ್ಛೆ ಇರಬೇಕು. ಆಧ್ಯಾತ್ಮಿಕ ಕರ್ಮ ಇಚ್ಛೆ ಇರಬೇಕು. ಬೇರೆಯವರು ಹೇಳಿ ದಯವಿಟ್ಟು. ಆಧ್ಯಾತ್ಮಿಕ ಕರ್ಮ ಇಚ್ಛೆ ಇರಬೇಕು ಪ್ರಭುಜಿ. ಬೇರೆಯವರೇ ಹರೇ ಕೃಷ್ಣ ಮಾತಾಡ್ಬೋದು ಎಲ್ಲರಿಗೂ. ಕರ್ಮ ಇಚ್ಛೆ ಇದ್ರೂ ಅದನ್ನು ಭಗವಂತನಿಗೆ ಅರ್ಪಿಸ್ಬೇಕು. ಕರ್ಮ ಇಚ್ಛೆ ಇದ್ರು ಕೂಡ ಭಗವಂತನಿಗೆ ಅರ್ಪಿಸ್ಬೇಕು. ಬೇರೆಯವರು ಹೌದು, ಕರ್ಮ ಇಚ್ಛೆ ಇರಬೇಕು, ಆದ್ರೆ ಅದನ್ನ ಭಗವಂತನಿಗೆ ಅರ್ಪಿಸೋದು ಸರಿ. ಭಗವಂತನಿಗೋಸ್ಕರ ಕರ್ಮ ಮಾಡಿ. ಹರೇ ಕೃಷ್ಣ ಪ್ರಭುಜಿ, ಕರ್ಮ ಇಚ್ಛೆ ಇರಬೇಕು, ಆದ್ರೂ ನಮ್ಮ ಸ್ವಂತಕ್ಕಾಗಿ ನಮ್ಮ ಸ್ವಾರ್ಥಕ್ಕಾಗಿ ಅದಕ್ಕೆ ಬಳಸ್ಕೋಬಾರ್ದು. ಅದು ಭಗವಂತನಲ್ಲಿ ನಾವು ತೊಡಗಿಸ್ಕೋಬೇಕು ಪ್ರಭುಜಿ. ಕರ್ಮ ಮಾಡ್ಬೇಕು, ಅದೇ ಕರ್ಮದ ಫಲದ ಆಸೆ ಇರಬಾರ್ದು. ಕರ್ಮ ಮಾಡ್ಬೇಕು, ಕರ್ಮದ ಫಲ ಇರಬಾರ್ದು. ಓಕೆ, ಕರ್ಮ ಮಾಡ್ಬೇಕು ಆದ್ರೆ ಗೊತ್ತಿರ್ಬೇಕು ಐ ಆಮ್ ನಾಟ್ ದ ಡೂವರ್. ಓಕೆ, ಧನ್ಯವಾದಗಳು ಎಲ್ಲರಿಗೂ, ಧನ್ಯವಾದ. ಓಕೆ, ಈಗ ನೋಡಿ, ಸೆನ್ಸ್ ಗ್ರಾಟಿಫಿಕೇಶನ್ ಸ್ಟೇಜ್, ಸ್ಟ್ರಗ್ಲಿಂಗ್ ಸ್ಟೇಜ್ ಮತ್ತೆ ಲಿಬರೇಟೆಡ್ ಸ್ಟೇಜ್. ಫಸ್ಟ್ ಸೆನ್ಸ್ ಗ್ರಾಟಿಫಿಕೇಶನ್ ಸ್ಟೇಜ್ ಅಂದ್ರೆ ಕೆಲಸ ಮಾಡುವಂಥದ್ದಾದ್ರೆ ಇಂದ್ರಿಯ ಸುಖ. ನೆಕ್ಸ್ಟ್ 2ನೇ ಸ್ಟೇಜ್, ನಾವು ಭಕ್ತಿಗೆ ಬಂದಿದ್ದೇವೆ, ನಾವೆಲ್ಲ ಆ ಸ್ಟೇಜ್ ಅಲ್ಲಿ ಇದ್ದವರು. ಯಾವ ಸ್ಟೇಜ್ ಅಲ್ಲಿ ಇದ್ದವರು? ಫಸ್ಟ್ ಸ್ಟೇಜ್ ಅಲ್ಲಿ ಇದ್ದವರು. ಈಗ ನಮಗೆ ಭಗವಂತನ ಬಗ್ಗೆ ಗೊತ್ತಾಗಿದೆ. ಈಗ ನಮಗೆ ಅದು ಬೇಡ. ಸೆನ್ಸ್ ಗ್ರಾಟಿಫಿಕೇಶನ್ ಸ್ಟೇಜ್ ನಮಗೆ ಬೇಡ, ಇದು ನಮಗೆ ಗೊತ್ತಾಗಿದೆ. ಆದ್ರೆ ನಾವೀಗ ಸ್ಟ್ರಗ್ಲಿಂಗ್ ಸ್ಟೇಜ್ ಅಲ್ಲಿ ಇದ್ದೇವೆ. ನಮ್ಗೆ ಬೇಡ ಅಂದ್ರೂ ಕೂಡ ಮತ್ತೆ ನಾವು ಮಾಡ್ತಾ ಇದ್ದೇವೆ. ಬೇಡ ಅಂತ ಉಂಟು ಆದ್ರೂ ಕೂಡ ಮಾಡ್ತಾ ಇದ್ದೇವೆ. ಇದಕ್ಕೆ ಒಂದು ಸ್ಟ್ರಗ್ಲಿಂಗ್ ಸ್ಟೇಜ್, ಇನ್ ಬಿಟ್ವೀನ್ ಸ್ಟೇಜ್, ನಡುವಲ್ಲಿ. ನೆಕ್ಸ್ಟ್ ಗೆ ಲಿಬರೇಟೆಡ್ ಸ್ಟೇಜ್ ಅಂದ್ರೆ ಮುಕ್ತ ಆತ್ಮ. ಲಿಬರೇಟೆಡ್ ಅಂದ್ರೆ ಮುಕ್ತ ಆತ್ಮ, ಪರಮಹಂಸ. ಹಾಗಾಗಿ ಡಿಸೈರ್ ಫಾರ್ ವರ್ಕ್, ವಾಟ್ ಟೈಪ್ ಆಫ್ ವರ್ಕ್? ಈಗ ಪರಮಹಂಸರಿಗೆ ಯಾವ ಡಿಸೈರ್ ಉಂಟು, ನಮ್ಗೆ ಯಾವ ಡಿಸೈರ್ ಉಂಟು? ಇವತ್ತು ನಾವು ಇದನ್ನು ಸ್ವಲ್ಪ ಚರ್ಚೆ ಮಾಡೋಣ. ಇದರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡುವ. ಈಗ ಕುಂತಿಮಾರಣಿ ಹೇಳುವಂಥದ್ದು 1ನೇ ಸ್ಕಂದ 8ನೇ ಅಧ್ಯಾಯ 20ನೇ ಶ್ಲೋಕ. ತಥಾ ಪರಮಾಂಸಾನಾಂ
ಮುನೀನಾಂ ಅಮಲಾತ್ಮನಾಂ ಭಕ್ತಿ ಯೋಗ ವಿಧಾನಾರ್ಥಂ ಕಥಂ ಪಶ್ಯೇನ ಈ ಸ್ತ್ರೀಯ. ಈಗ ಇಲ್ಲಿ ಕುಂತಿಮಾರಣಿ ಹೇಳುವಂಥದ್ದು ಈ ದಿವ್ಯವಾದ ವಿಜ್ಞಾನ, ಟ್ರಾನ್ಸೆಂಡೆಂಟಲ್ ಸೈನ್ಸ್, ನೀನು ಬಂದದ್ದು ಟು ಪ್ರೊಪಗೇಟ್ ಟ್ರಾನ್ಸೆಂಡೆಂಟಲ್ ಸೈನ್ಸ್. ಯಾವ್ದ ಬಗ್ಗೆ? ಭಕ್ತಿ ಸೇವೆ ಬಗ್ಗೆ, ಆಫ್ ಡಿವೋಷನಲ್ ಸರ್ವಿಸ್. ಯಾರ ಹೃದಯದಲ್ಲಿ? ಅಡ್ವಾನ್ಸ್ ಟ್ರಾನ್ಸೆಂಡೆಂಟಲಿಸ್ಟ್ ಮತ್ತೆ ಅಡ್ವಾನ್ಸ್ ಮತ್ತೆ ಮೆಂಟಲ್ ಸ್ಪೆಕ್ಯುಲೇಟರ್ಸ್. ಹೂವಾತ್ಮಕ ಚಿಂತನೆ ಮಾಡುವ ಮೆಂಟಲ್ ಸ್ಪೆಕ್ಯುಲೇಟರ್ಸ್. ಅವರಿಗೆ ಎಂತಂದ್ರೆ ದೇ ಕ್ಯಾನ್ ಡಿಸ್ಕ್ರಿಮಿನೇಟ್ ಮ್ಯಾಟರ್ ಅಂಡ್ ಸ್ಪಿರಿಟ್. ಮ್ಯಾಟರ್ ಅಂದ್ರೆ ಈ ದೇಹ ಮ್ಯಾಟರ್, ಸ್ಪಿರಿಟ್ ಅಂದ್ರೆ ಆತ್ಮ. ಅದನ್ನು ಡಿಸ್ಕ್ರಿಮಿನೇಟ್ ಮಾಡಬಹುದು ಅವರಿಗೆ, ಟ್ರಾನ್ಸೆಂಡೆಂಟಲಿಸ್ಟ್. ಈಗ ಅವಳ ಪ್ರಶ್ನೆ ಅಂತಂದ್ರೆ, ದೆನ್ ಹೌ ಐ ಆಮ್ ಬೀಯಿಂಗ್ ಎ ವಿಮೆನ್, ನಾನೀಗ ಹೆಂಗಸು, ನಿನ್ನನ್ನು ಅರ್ಥ ಮಾಡುವಂಥದ್ದು. ಅಂದ್ರೆ ಈ ಟ್ರಾನ್ಸೆಂಡೆಂಟಲಿಸ್ಟಿನವರಿಗೆ ಅರ್ಥ ಆಗ್ತದೆ, ನಾನೊಬ್ಬ ಸಾಮಾನ್ಯ ಸ್ತ್ರೀ, ನನ್ಗೆ ಹೇಗೆ ಅರ್ಥ ಆಗುವಂಥದ್ದು? ಇದು ಅವಳ ಪ್ರಶ್ನೆ. ಈಗ ಕೃಷ್ಣ ಯಾರಿಗೆ ತಿಳಿಯುವುದಂದ್ರೆ ಪರಮ ಅಂಶ ತಥಾ ಪರಮ ಹಂಸಾನ. ಟ್ರಾನ್ಸೆಂಡೆಂಟಲಿಸ್ಟ್ ಪರಮಹಂಸ. ಪರಮ ಅಂದ್ರೆ ಬೆಸ್ಟ್, ಹಂಸ ಅಂದ್ರೆ ಸ್ವಾಮಿ. ಈಗ ಸ್ವಾಮಿ ತುಂಬಾ ಬೆಸ್ಟ್, ಹಂಸ. ಕುಲಶೇಖರ ರಾಜ ಹೇಳುವಂತ, ಕೃಷ್ಣ ತ್ವದೀಯ ಪದಪಂಕಜ ಮಂಜರ ಆದ್ದೇವ ಮೇ ವಿಶತು ಮಾನಸ ರಾಜ ಹಂಸ ಪ್ರಾಣ ಪ್ರಯಾಣ ಸಮಯೇ ಕಪವಾತ ಪಿತ್ತೋ ಕಂಠಾವರೋಧನ ಸ್ಮರಣ ಕುತಸ್ತೆ. ಅಂದ್ರೆ ಅಲ್ಲಿ ಬರ್ತದೆ, ಕೃಷ್ಣ ತ್ವದೀಯ ಪದಪಾನ ಪಂಕಜ ಪಂಜರಾಂತಂ ಅದ್ದೇವಮೇ ವಿಶತು ಮಾನಸ ರಾಜ ಹಂಸ. ಅಂದ್ರೆ ಅಲ್ಲಿ ಪ್ರಭುಪಾದ ಹೇಳುವಂಥದ್ದು, ಯು ಶುಡ್ ಬಿಕಮ್ ಹಂಸ, ನಾಟ್ ಕ್ರೋ. ದೇರ್ ಆರ್ ಟೂ ಟೈಪ್ಸ್ ಆಫ್ ಬರ್ಡ್ಸ್, ಒನ್ ಇಸ್ ಹಂಸ ಅಂಡ್ ಒನ್ ಮೋರ್ ಇಸ್ ಕ್ರೋ. ಕಾಗೆ, ಕ್ರೋ ಅಂದ್ರೆ ಕಾಗೆ. ಕಾಗೆಯಲ್ಲಿ ಗಾರ್ಬೇಜ್ ತರ ಹೋಗುವಂಥದ್ದು, ಆದ್ರೆ ಹಂಸ ತಾವರೆ ಕಡೆ ಹೋಗುವಂಥದ್ದು. ಹಾಗಾಗಿ ನಾವು ಕಾಗೆ ಆಗ್ಬಾರ್ದು, ನಾವು ಹಂಸ ಆಗ್ಬೇಕು. ನಾವು ಹಂಸ ಆಗ್ಬೇಕು. ಈಗ ಹಂಸಗೆ ನೀವು ಹಾಲು, ಅದಕ್ಕೆ ನೀರು ಹಾಕಿ ಕೊಡಿ, ಮಿಕ್ಸ್ ಮಾಡಿ ಕೊಡಿ. ಅದು ಎಂತ ಮಾಡ್ತದೆ? ಆ ಮಿಲ್ಕ್ ಪೋರ್ಷನ್ ಅನ್ನು ಸಪರೇಟ್ ಮಾಡ್ತದೆ, ಆ ನೀರಿನ ಪೋರ್ಷನ್ ಅನ್ನು ಸಪರೇಟ್ ಮಾಡ್ತದೆ. ಎವ್ರಿ ಅನಿಮಲ್ ಹ್ಯಾಸ್ ಗಾಟ್ ಸ್ಪೆಷಲ್ ಕ್ವಾಲಿಫಿಕೇಶನ್. ಈಗ ಎಂತ ಹೇಳುವಂಥದ್ದು, ಲಿಸರ್ಡ್, ಚಿಪ್ಕಲಿ, ಅದೆಂತಾಗ್ತದೆ? ಪ್ಲೇನ್ ವಾಲ್ ಅಲ್ಲಿ ನಡೀತದೆ, ತುಂಬಾ ಚಂದ ಹೋಗ್ತದೆ. ಅದು ಅದರ ಕ್ವಾಲಿಫಿಕೇಶನ್. ಅದು ನಮಗೆ ಮಾಡ್ಲಿಕ್ಕೆ ಆಗೋದು, ನಮ್ಗೆ ಈಗ ಪ್ಲೇನ್ ಇದ್ರಲ್ಲಿ ನಮ್ಗೆ ನಡೀಲಿಕ್ಕೆ ಆಗೋದಿಲ್ಲ, ಅದು ಅದಕ್ಕೆ ಆಗ್ತದೆ. ಹಾಗಾಗಿ ಪ್ರಭುಪಾದ ಹೇಳುವಂಥದ್ದು, ಎವ್ರಿ ಒನ್ ಹ್ಯಾಸ್ ಗಾಟ್ ಸ್ಪೆಷಲ್ ಕ್ವಾಲಿಫಿಕೇಶನ್. ಇದು ಭಗವಂತನ ಗಿಫ್ಟ್, ಗಾಡ್ಸ್ ಗಿಫ್ಟ್.
ಅದೇ ರೀತಿ ಈ ಹಂಸಗೆ ಕೂಡ ಸ್ಪೆಷಲ್ ಕ್ವಾಲಿಫಿಕೇಶನ್ ಉಂಟು. ಹಾಗಾಗಿ ಈ ವರ್ಲ್ಡ್ ಇಟ್ ಇಸ್ ಅ ಮಿಕ್ಸ್ಚರ್ ಆಫ್ ಸ್ಪಿರಿಚುವಲ್ ಅಂಡ್ ಮೆಟೀರಿಯಲ್ ಥಿಂಗ್ಸ್. ಈಗ ದೇಹ ಕೂಡ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಸ್ಪಿರಿಟ್ ಅಂಡ್ ಮ್ಯಾಟರ್. ಹಾಗಾಗಿ ಪರಮಹಂಸ ಮುನಿ ಅಂದ್ರೆ ಮುನಿ ದೇಹ ಮತ್ತೆ ಆತ್ಮ. ಅವೆಂತ ಮಾಡ್ತಾನೆ, ಅವನಿಗೆ ದೇಹ ಎಂತ ಆತ್ಮ ಎಂತ ಗೊತ್ತುಂಟು ಅವನು ಮುನಿಗೆ. ಆಕ್ಚುಲಿ ನಾವು ಕೂಡ ನೋಡಿ ಹೇಗೆಂದ್ರೆ ನಾವೆಲ್ಲರೂ ಮುನಿಗಳು. ಯಾಕೆ ಮುನಿಗಳು? ಯಾಕೆಂದ್ರೆ ಹಿಂದಿನ ಕಾಲದಲ್ಲಿ ಮುನಿಗಳು ಎಂತ ಮಾಡ್ತಾ ಇದ್ರು ಅದನ್ನ ನಾವೀಗ ಮಾಡ್ತಾ ಇದ್ದೇವೆ, ಭಕ್ತಿ ಸೇವೆ. ಈ ಭಕ್ತಿ ಸೇವೆ ಸುಲಭದಲ್ಲಿ ಮಾಡಲಿಕ್ಕೆ ಬರುವುದಿಲ್ಲ. ವಿ ಆರ್ ಗ್ರೇಟರ್ ದೆನ್ ಮುನೀಸ್. ಎನಿಬಡಿ ಹೂ ಇಸ್ ಡೂಯಿಂಗ್ ಭಕ್ತಿ ಸೇವೆ, ಯು ಹ್ಯಾಸ್ ಡನ್ ಸೋ ಮಚ್ ಆಫ್ ಪಯಸ್ ಆಕ್ಟಿವಿಟೀಸ್. ತುಂಬಾ ಪುಣ್ಯ ಮಾಡಿದ್ದೇವೆ ನಾವು, ಇಲ್ಲದೆ ನಮಗೆ ಈ ಪ್ಲಾಟ್ಫಾರ್ಮ್ಗೆ ಬರ್ಲಿಕ್ಕೆ ಆಗುದಿಲ್ಲ. ಡೈಲಿ ಭಾಗವತಂ ಕೇಳುವಂಥದ್ದು, ಜಪ ಮಾಡುವಂಥದ್ದು ಇದೆಲ್ಲ ಮಾಮೂಲಿ ಅಲ್ಲ. ಪ್ರೀವಿಯಸ್ ಲೈಫಲ್ಲಿ, ಅದಕ್ಕಿಂತ ಪ್ರೀವಿಯಸ್ ಲೈಫಲ್ಲಿ ತುಂಬಾ ಪುಣ್ಯ ಮಾಡಿದ್ದೇವೆ ನಾವು. ಹಾಗಾಗಿ ನಾವು ಕೂಡ ಒಂದು ರೀತಿಯಲ್ಲಿ ವಿ ಆರ್ ಮುನೀಸ್. ಹಾಗಾಗಿ ಮುನಿ ಅಂದ್ರೆ ಈ ನೋಸ್ ವಾಟ್ ಈಸ್ ಬಾಡಿ, ವಾಟ್ ಈಸ್ ಸ್ಪಿರಿಟ್. ಆತ್ಮ ಅಂತ ದೇಹ ಅಂತ ಅವನಿಗೆ ಗೊತ್ತು. ಆದ್ರೆ ಕಲಿಯುಗದಲ್ಲಿ ಈಗ ನಾವು ಭಕ್ತಿಗೆ ಬಂದು ನಮಗೆ ಗೊತ್ತುಂಟು, ಇಲ್ಲದ ಜನರಿಗೆ ಗೊತ್ತಿಲ್ಲ. ದೇಹವೇ ಸರ್ವಸ್ವ ಅಂತ ಅದರ ಹಿಂದೆ ಇದ್ದಾರೆ. ಈಗ ಭಗವದ್ಗೀತೆಯಲ್ಲಿ ಹೇಳುವಂತದ್ದು 2ನೇ ಅಧ್ಯಾಯದ 13ನೇ ಶ್ಲೋಕ, ದೇಹಿನಸ್ಮಿ ಯಥಾ ದೇಹ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ಈ ಶ್ಲೋಕದಲ್ಲಿ ಹೇಳುವಂತದ್ದು ಸಣ್ಣ ಮಗುವಿನ ದೇಹದಿಂದ ಯೂತ್ ದೇಹದಿಂದ ಮಿಡ್ಲ್ ಏಜ್ ಇಂದ ಪ್ರಾಯ ಆಗುವಂಥದ್ದು. ಬಾಡಿ ಕೀಪ್ಸ್ ಆನ್ ಚೇಂಜಿಂಗ್, ದೇಹ ಚೇಂಜ್ ಆಗ್ತಾ ಇರ್ತದೆ, ಆದ್ರೆ ಆತ್ಮವು ಸೇಮ್ ಆಗಿರ್ತದೆ, ಆತ್ಮ ಚೇಂಜ್ ಆಗುವುದಿಲ್ಲ. ಧೀರನಾದವನು ಇದಕ್ಕೆ ವ್ಯತೆ ಪಡುವುದಿಲ್ಲ. ಹಾಗಾಗಿ ನಾವು ಧೀರರಾಗಬೇಕು. ದೇಹ ಚೇಂಜ್ ಆಗ್ತಾ ಇರ್ತದೆ, ಮತ್ತೆ ಆ ಆತ್ಮ ಇಟ್ ಇಸ್ ಇಟರ್ನಲ್, ಸನಾತನ. ನಾ ಹನ್ಯತೆ ಅನ್ಯಮಾನೇ ಶರೀರ. ಆತ್ಮವನ್ನು ಕೊಲ್ಲಿಕ್ಕೆ ಆಗುವುದಿಲ್ಲ. ದೇಹ ಸತ್ತ ಮೇಲೆ ಆತ್ಮಕ್ಕೆ ಸಾವಿಲ್ಲ. ಆತ್ಮ ಇನ್ನೊಂದು ದೇಹಕ್ಕೆ ಹೋಗುವಂಥದ್ದು. ಅದು ಜನರಿಗೆ ಗೊತ್ತಿಲ್ಲ, ಬಿಕಾಸ್ ದೇ ಆರ್ ನಾಟ್ ಮುನಿ. ಈಗ ನಿಮ್ಗೆಲ್ಲ ಗೊತ್ತಿದೆ, ಯು ಆರ್ ಮುನೀಸ್. ಮುನಿ ಅಂದ್ರೆ ಮುನಿಗೆ ಗೊತ್ತಿರ್ಬೇಕಂತ ಎಂತ, ನಾನು ದೇಹ ಅಲ್ಲ, ನನ್ನ ಆತ್ಮಕ್ಕೆ ಸಾವಿಲ್ಲ. ಎನಿಬಡಿ ನೋಸ್ ಈಸ್ ಎ ಮುನಿ. ಈಗ ಪರ್ಫೆಕ್ಟ್ ಮುನಿ ಅಂದ್ರೆ ಅಂತ, ಹೌ ಒನ್ ಕ್ಯಾನ್ ಬಿಕಮ್ ಪರ್ಫೆಕ್ಟ್ ಮುನಿ, ಹೇಗೆ ಆಗುವಂತ ಅದನ್ನ ಇಲ್ಲಿ ಹೇಳುವುದು. ಅಮಲ ಆತ್ಮನ, ಅಮಲ ಅಂದ್ರೆ ಕೊಳಕು, ಡರ್ಟಿ ಥಿಂಗ್ಸ್, ಕೊಳಕು. ಈಗ ನಾವು ಡೈಲಿ ಭಾಗವತ ಹೇಳುವಾಗ ನಷ್ಟಪ್ರಾಯೇಶು ಅಭದ್ರೇಶು ನಿತ್ಯಂ ಭಾಗವತ ಅಂದ್ರೆ ಆಲ್ಮೋಸ್ಟ್ 30 ಥಿಂಗ್ಸ್ ಹೋದ್ರೆ ಎಂತಾಗ್ತದೆ, ಡೈಲಿ ಭಾಗವತ ಹೇಳೋದ್ರಿಂದ ಆಲ್ಮೋಸ್ಟ್ ಹೋಗ್ತಾ ಬರ್ತದಂತೆ ಈ ಕೊಳಕು ಒಳಗಿಂದ. ಹಾಗೆ ಕೊಳಕುಂಟು.
ಆದ್ರೆ ಕೊಳಕು ಕೂಡ ಹೋಗ್ತದೆ. ಈಗ ಪರಮಹಂಸ ದೇ ಆರ್ ಲೈಕ್ ಸ್ವ್ಯಾನ್. ಅಂದ್ರೆ ದೇ ಆರ್ ಓನ್ಲಿ ಇಂಟ್ರೆಸ್ಟೆಡ್ ಇನ್ ಡ್ರಿಂಕಿಂಗ್ ದ ಮಿಲ್ಕ್, ನಾಟ್ ವಾಟರ್. ವಾಟರ್ ಅಂದ್ರೆ ಈಗ ಇಲ್ಲಿ ಹಾಲು ಮತ್ತೆ ನೀರು ಪ್ರೊಪೋಸಲ್ ಹೇಳುವಂಥದ್ದು. ಪರಮಹಂಸನಿಗೆ ನೀವು ಹಾಲು ನೀರು ಒಟ್ಟಿಗೆ ಕೊಟ್ಟರೆ ಅವ ನೀರನ್ನು ಸಪ್ರೇಟ್ ಮಾಡ್ತಾನೆ, ಹಾಲನ್ನು ಸಪ್ರೇಟ್ ಮಾಡ್ತಾನೆ. ಮತ್ತೆ ಅವ ಖಾಲಿ ಹಾಲನ್ನು ಮಾತ್ರ ಕುಡಿಯುವಂಥದ್ದು, ನೀರು ಬೇಡ. ಹಾಗಾಗಿ ಇಲ್ಲಿ ಹಾಲು ಅಂದ್ರೆ ಸ್ಪಿರಿಚುವಲ್ ಥಿಂಗ್ಸ್, ವಾಟರ್ ಅಂದ್ರೆ ಮೆಟೀರಿಯಲ್ ಥಿಂಗ್ಸ್. ಹಾಗೆ ಪ್ರೊಪೋಸಲ್ ಹೇಳುವಂಥದ್ದು, ದಿಸ್ ಕೃಷ್ಣ ಕಾನ್ಶಿಯಸ್ನೆಸ್ ಮೂವ್ಮೆಂಟ್, ISKCON ಮೂವ್ಮೆಂಟ್ ಈಸ್ ಕ್ರಿಯೇಟಿಂಗ್ n number of ಪರಮಹಂಸಸ್. ಈಗ ನೀವು ಭಕ್ತಿಯಲ್ಲಿ ಇದ್ದೀರಿ, ಈಗ ಹೆಚ್ಚಿನ 3 ವರ್ಷದಿಂದ ಇದ್ದೀರಿ. ಗ್ರಾಜುವಲಿ ಇದನ್ನು ನೀವು ಭಕ್ತಿ ಸೇವೆ ಮಾಡಿ 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 ಹಂತ ಹಂತವಾಗಿ ನಿಮ್ಗೆ ಈ ಕೊಳಕಿನ ಮೇಲೆ ಆಸಕ್ತಿ ಹೋಗ್ತದೆ. ಈಗಲೇ ಹೆಚ್ಚಿನವರಿಗೆ ಆಸಕ್ತಿ ಹೋಗಿದೆ ಕೊಳಕಿನ ಮೇಲೆ, ಯಾಕೆಂದ್ರೆ ಈ ಪ್ರೊಸೆಸ್ ತುಂಬಾ ಪವರ್ಫುಲ್. ಖಾಲಿ ಭಾಗವತಂ ಕ್ಲಾಸ್ ಕೇಳಿಯೇ ಹೆಚ್ಚಿನ ಕೊಳಕು ಹೋಗಿದೆ. ಆಲ್ಮೋಸ್ಟ್ ಹೆಚ್ಚಿನ ಕೊಳಕು ಹೋಗ್ತದೆ. ಹಾಗಾಗಿ ಪರಮಹಂಸ ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಮೆಟೀರಿಯಲ್ ಥಿಂಗ್ಸ್. ಭೌತಿಕದಲ್ಲಿ ಆಸಕ್ತಿ ಇಲ್ಲ ಅವರಿಗೆ. ದೇ ಆರ್ ಓನ್ಲಿ ಇಂಟ್ರೆಸ್ಟೆಡ್ ಇನ್ ಸ್ಪಿರಿಚುವಲ್ ಥಿಂಗ್ಸ್. ಆಧ್ಯಾತ್ಮಿಕದಲ್ಲಿ ಮಾತ್ರ ಅವರಿಗೆ ಆಸಕ್ತಿ. ಹಾಗಾಗಿ ಯಾರಿಗೆ ಆಧ್ಯಾತ್ಮದಲ್ಲಿ ಆಸಕ್ತಿ ಉಂಟು, ಒನ್ ಇಸ್ ಥಾಟ್ಫುಲ್, ಮತ್ತೆ ಅವನ ಎಲ್ಲ ಈ ಕೊಳಕು ಎಲ್ಲ ಹೋದ ಮೇಲೆ ಎಲ್ಲಿ ಈ ಪ್ರಜ್ಞೆಯಲ್ಲಿ, ಕಾನ್ಶಿಯಸ್ನೆಸ್ ಅಲ್ಲಿ ಮತ್ತೆ ಮೈಂಡ್ ಅಲ್ಲಿ, ಆಗ ಅವನಿಗೆ ಕೃಷ್ಣ ಅರ್ಥ. ಹಾಗಾಗಿ ಡಿಸೈರ್ ಫಾರ್ ವರ್ಕ್, ವಾಟ್ ಟೈಪ್ ಆಫ್ ವರ್ಕ್, ಯಾವ ರೀತಿಯ ಕೆಲಸ, ಸ್ಪಿರಿಚುವಲ್ ವರ್ಕ್, ಆಧ್ಯಾತ್ಮಿಕ ಸಂಬಂಧಪಟ್ಟ ಕೆಲಸ. ಈ ಪ್ಲಾಟ್ಫಾರ್ಮ್ಗೆ ನಾವು ಬರಬೇಕು. ಡಿಸೈರ್ ಓಕೆ, ಆದ್ರೆ ಯಾವ ರೀತಿಯ ಡಿಸೈರ್? ಈಗ ಕೆಲವರು ಅಂತಂದ್ರೆ ನಾನು ಹೆಚ್ಚಿನ ಸಲ ನೋಡಿದ್ರು, ಈ ಕಾಲೇಜಲ್ಲಿ ಇರುವಾಗ, ಫೈನಲ್ ಇಯರ್ ಇರುವಾಗ ಅವರಿಗೆ ತುಂಬಾ ಪ್ರಬಲ ಇಚ್ಛೆ ಇರ್ತದೆ ಅಂತ, ಒಳ್ಳೆ ಕೆಲಸ ಸಿಗ್ಬೇಕು, ಒಳ್ಳೆ ಹಣ ಮಾಡಬೇಕು. ನೀವು ನೋಡಿ ಬೇಕಿದ್ರೆ ಯಾವುದೇ ಕಾಲೇಜ್ ಅಂದ್ರೆ ಅವ್ರು ನೆಕ್ಸ್ಟ್ ಕೆಲಸಕ್ಕೆ ಹೋಗುವಂಥದ್ದು. ಕೆಲವರಿಗೆ ಕ್ಯಾಂಪಸ್ ಇಂಟರ್ವ್ಯೂ ಆಗಿರ್ತದೆ, ಎಂಥದೊಂದು ಆಗಿರ್ತದೆ. ನೀವು ಅವ್ರಿಗೆ ಪ್ರಬಲ ಇಚ್ಛೆ ಇರ್ತದೆ, ಕೆಲಸ ಮಾಡ್ಬೇಕು, ಹಣ ಮಾಡ್ಬೇಕು, ಕೆಲಸ ಮಾಡ್ಬೇಕು. ಹೌದಲ್ವಾ? ಯಾರಾದ್ರೂ ನೋಟಿಸ್ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಎಲ್ಲದ ಎಲ್ಲಿಯಾದ್ರೂ ಮಾಡಿದ್ರೆ, ಹುಡುಗಿ ಆಗ್ಲಿ ಹುಡುಗ ಆಗ್ಲಿ, ನೋಟಿಸ್ ಮಾಡಿದ್ದೀರಾ? ಹೌದು ಮಾಡಿದ್ದೀವಿ. ಈಗ ಅಂಥದೇ ಯಾರಿಗಾದ್ರೂ ಭಗವಂತನ ಸೇವೆಯಲ್ಲಿ ಪ್ರಬಲ ಇಚ್ಛೆಯನ್ನು ನೀವು ನೋಟಿಸ್ ಮಾಡಿದ್ದೀರಾ? ಎಲ್ಲರೂ ಉತ್ತರ ಕೊಡ್ಬೇಕು ದಯವಿಟ್ಟು. ಈಗ ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳಿದ್ದೇನೆ, ಇನ್ನೊಂದು ಎಕ್ಸಾಂಪಲ್ ಹೇಳ್ತೇನೆ. ಓಕೆ, ಅದನ್ನು ನೋಡಿ. ಇದ್ದಾರೆ ಭಗವಂತನ ಹಾಗೆ ಮಾಡಿದ್ರಲಿಲ್ಲ. ಕಡಿಮೆ ಪ್ರಭುಜಿ. ಎಲ್ಲರೂ ಹೇಳ್ಬೇಕು. ನೋಡಿದ್ದೀರಾ? ಯಾರಾದ್ರೂ ನೀವು ನೋಡಿದ್ರ ಆ ರೀತಿ ಪ್ರಬಲ ಇಚ್ಛೆ? ಇಲ್ಲ ಇಲ್ಲ ಖಂಡಿತ ಇಲ್ಲ. ಇಲ್ಲ ಪ್ರಭುಜಿ ನಿಮ್ಮಂತವ್ರಿಗೆ ಇರುತ್ತಲ್ಲ ಪ್ರಭುಜಿ, ಅಂದ್ರೆ ನಮ್ಮನಿಷ್ಠ ಪ್ರಭುಜಿ ಆಗ್ಲಿ ನೀವಾಗ್ಲಿ. ನನಗೆ ಪ್ರಬಲ ಇಚ್ಛೆ ಇಲ್ಲ, ನನಗೆ ಸ್ವಲ್ಪ ಉಂಟು. ಇಷ್ಟೇ ಪ್ರಬಲ ಇಚ್ಛೆ ಅಂದ್ರೆ ತುಂಬಾ. ಓಕೆ, ಹಾಗೆ ಹೀಗೆ ಅಂದ್ರೆ ನಿಮ್ಗೆ 2 ಎಕ್ಸಾಂಪಲ್ ಕೊಟ್ಟಿದ್ದೇನೆ. ಆ ಕಾಲೇಜ್ ಸ್ಟೂಡೆಂಟ್, ಈಗ ಅವನಿಗೆ ಆಲ್ಮೋಸ್ಟ್ ಕೆಲಸ ಸಿಗ್ತದೆ, ಒಳಗೆ ಉರಿತಾ ಇರ್ತದೆ ಜ್ವಾಲೆ. ಒಳ್ಳೆ ಕೆಲಸ ಸಿಗ್ಬೇಕು, ಇಷ್ಟು ಸಂಪಾದನೆ ಮಾಡ್ಬೇಕು, ಹೀಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕು. ಪ್ರಬಲ ಇಚ್ಛೆ ಅದು. ಅದೇ ರೀತಿ ಪ್ರಭುಪಾದರು ಹೇಳುವಂಥದ್ದು ಸೇಮ್. ಎಂತಾಗ್ಬೇಕು? ಆಧ್ಯಾತ್ಮಿಕಕ್ಕೆ ಡೌಟ್ ಇಲ್ಲ ಆಗಬೇಕು. ಸೇಮ್ ಅಂತದೇ ಆಧ್ಯಾತ್ಮಿಕ ಡೌಟ್ ಇಲ್ಲ ಆಗಬೇಕು.
ಯಾವಾಗ ಹಾಗಾಗ್ತದೆ, ಎಸ್, ನಮ್ಮ ಜೀವನ ಸಾರ್ಥಕ. ನಾವು ಈ ಭೂಮಿಗೆ ಬಂದು ಹುಟ್ಟಿ ಇದಕ್ಕೆ ಸಾರ್ಥಕ. ಪ್ರಬಲವಂತದ್ದು ಆ ಪ್ಲಾಟ್ಫಾರ್ಮ್ ನಾವು ಬರಬೇಕು. ಪ್ರಬಲ ಇಚ್ಛೆ. ಹಾಗಾಗಿ ಪ್ರಭುಪಾದ ಹೇಳುವಂಥದ್ದು, ನಮ್ಮ ಹೃದಯದಲ್ಲಿ ತುಂಬಾ ಕೊಳಕುಂಟು. ಇಟ್ ಹ್ಯಾಸ್ ಬಿನ್ ಅಕ್ಯುಮುಲೇಟೆಡ್ ಬೈ ಸೋ ಮೆನಿ ಬರ್ತ್. ತುಂಬಾ ಜನ್ಮ ತೆಗೆದಿದ್ದೇವೆ ನಾವು. ಹಾಗಾಗಿ ಡ್ಯೂ ಟು ಅವರ್ ಸಿನ್ಫುಲ್ ಆಕ್ಟಿವಿಟೀಸ್, ತುಂಬಾ ಡರ್ಟಿ ಥಿಂಗ್ಸ್, ಕೊಳಕು, ಅದು ನಮ್ಮ ಪ್ರಜ್ಞೆಯಲ್ಲಿ ಅಂಟಿಕೊಂಡಿದೆ. ಹಾಗಾಗಿ ನಮಗೆ ಪ್ರಬಲ ಇಚ್ಛೆ ಬರ್ತಾ ಇಲ್ಲ. ಆದ್ರೆ ಈ ಭಕ್ತಿ ಪ್ರೋಸೆಸ್ ಹೇಗೆ ಅಂದ್ರೆ ಆ ಕೊಳಕನ್ನು ತೆಗಿತಾ ಬರ್ತದೆ. ಹಾಗಾಗಿ ಇವತ್ತು ನಾನು ಪೋಸ್ಟರ್ ಅಲ್ಲಿ ಹಾಕಿದ್ದೇನೆ, ಅಲ್ಲಿ ಅಂತಂದ್ರೆ ಡಿಸೈರ್ ಫಾರ್ ವರ್ಕ್, ಸ್ಕ್ಯಾಫ್ ಹೋಲ್ಡಿಂಗ್ ಇದು ಹಾಕಿದ್ದೇನೆ. ಅಲ್ಲಿ ಕೆಲಸ ಮಾಡುವ ದಟ್ ಇಸ್ ಉಗ್ರ ಕರ್ಮ ಸಿವಿಲೈಸೇಷನ್ ಬರುವಂಥದ್ದು. ಉಗ್ರ ಕರ್ಮ. People are having intense desire for working, for material things and for money. ಆದ್ರೆ ಅದನ್ನು ಮಾಡ್ಬೇಕಾ? ಅಲ್ಲ, ಪರಮಹಂಸರು ಎಂತ ಮಾಡ್ತಾರೆ ಅದನ್ನು ಮಾಡ್ಬೇಕಾ? ಎಸ್, ಯಾರು ಹೇಳ್ತೀರಿ? ಯಾವ್ದು ಮಾಡ್ಬೇಕಾ? ಅದನ್ನು ಮಾಡ್ಬೇಕಾ, ಇದನ್ನು ಮಾಡ್ಬೇಕಾ? ಒಂದು ನಿಮಿಷ. ಸರಿ ಕೃಷ್ಣ, ಯಾವ್ದು ಮಾಡ್ಬೇಕು? ಪರಮಹಂಸರು ಮಾಡಿದ್ ಪರಮಹಂಸರು ಮಾಡಿದು ಮಾಡ್ಬೇಕು. ಓಕೆ. ಆದ್ರೆ ಪರಮಹಂಸರು ಎಂತ ಮಾಡ್ತಾ ಇದ್ದಾರೆ, ಇದನ್ನ ನಾವು ಮಾಡ್ಬೇಕಿದ್ರೆ ನಾವು ಪರಮಹಂಸರ ಅಸೋಸಿಯೇಷನ್ ಮಾಡ್ಬೇಕು, ಸಂಘ ಮಾಡ್ಬೇಕು. ಈಗ ಬೆಳಿಗ್ಗೆ ನಾವು ಮಾಡುವಂಥದ್ದು ಪರಮಹಂಸರ ಅಸೋಸಿಯೇಷನ್, ಪ್ರಭುಪಾದಿದ ಅಸೋಸಿಯೇಷನ್. ಡೈಲಿ ಬೆಳಿಗ್ಗೆ ಪ್ರಭುಪಾದಿದ್ದು ಭಾವಾರ್ಥವನ್ನು ನಾವು ಚರ್ನ್ ಮಾಡುವಂಥದ್ದು. ವಿ ಆರ್ ಅಸೋಸಿಯೇಟಿಂಗ್ ವಿತ್ ಪ್ರಭುಪಾದ. ಪ್ರಭುಪಾದ ಹೇಳಿದ್ದಾರೆ, ಐ ವಿಲ್ ನೆವರ್ ಡೈ, ಐ ವಿಲ್ ಲಿವ್ ಇನ್ ಮೈ ಬುಕ್ಸ್. ನಾನು ನನ್ನ ಪುಸ್ತಕದಲ್ಲಿ ಇರ್ತೇನೆ. ಪ್ರಭುಪಾದ ಹೇಳುವಂಥದ್ದು, ದೀಸ್ ಆರ್ ಆಲ್ ಮೈ ಸ್ಪಿರಿಚುವಲ್ ಎಕ್ಸ್ಟಸಿ. ಪ್ರಭುಪಾದಿದ ಭಾವಾರ್ಥ, ಪ್ರಭುಪಾದಿದ ಸ್ಪಿರಿಚುವಲ್ ಎಕ್ಸ್ಟಸಿ. ಹಾಗಾಗಿ ನಾವು ಚರ್ನ್ ಮಾಡುವಂಥದ್ದು. ಹಾಗಾಗಿ ಯು ಹ್ಯಾವ್ ಟು ಅಸೋಸಿಯೇಟ್ ವಿತ್ ಪರಮಹಂಸ. ಆಗ ನಮ್ಮ ಈ ಡರ್ಟಿ ಥಿಂಗ್ಸ್, ಕೊಳಕು ಹೋಗ್ತದೆ. ಪ್ರಜ್ಞೆಯಲ್ಲಿ ಈಗ ನಮ್ಮ ಕೊಳಕು ಉಂಟು, ಮೈಂಡ್ ಅಲ್ಲಿ ಉಂಟು, ಮನಸ್ಸಿನಲ್ಲಿ ಉಂಟು. ಇಟ್ ಹ್ಯಾಸ್ ಟು ಗೋ. ಆಗ ನಮಗೆ ಕೃಷ್ಣ ಎಂತ ಅರ್ಥ ಆಗ್ತದೆ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುವಂತದ್ದು 7ನೇ ಅಧ್ಯಾಯದ 22ನೇ ಶ್ಲೋಕ, ಏಷಾಂ ಅಂತಗತ ಪಾಪಂ, ಅಂದ್ರೆ ಯಾರ್ದು ಈ ಪಾಪ ಮುಗ್ದಿದೆ. ಮತ್ತೆ ನೆಕ್ಸ್ಟ್, ಜನಾನ ಪುಣ್ಯ ಕರ್ಮಣ, ಯಾರು ತುಂಬಾ ಪುಣ್ಯ ಮಾಡಿದ್ದಾರೆ. ನೋಡಿ, ಪಾಪ ಎಲ್ಲ ಇದಾಗಬೇಕು, ಮತ್ತೆ ತುಂಬಾ ಪುಣ್ಯ. ಹಾಗಾಗಿ ಯಾರು ಪುಣ್ಯ ಮಾಡ್ತಾನೆ, ಓಕೆ, ಅವ ವಿಲ್ ಬಿ ವಿದೌಟ್ ಕಂಟ್ಯಾಮಿನೇಷನ್. ಹಾಗಾಗಿ ಈ ಪುಣ್ಯ ಆಕ್ಟಿವಿಟೀಸ್, ಪಯಸ್ ಆಕ್ಟಿವಿಟೀಸ್ ರೆಕಮೆಂಡ್ ಫಾರ್ ಮೆನ್. ಪ್ರಭುಪಾದ ಒಂದು ಎಕ್ಸಾಂಪಲ್, ಇಫ್ ಯು ಬಾತಿಂಗ್ ಇನ್ ಗ್ಯಾಂಜಸ್, ಗಂಗೆಯಲ್ಲಿ ನೀವು ಸ್ನಾನ ಮಾಡಿದ್ರೆ ಅದು ನಮ್ಮನ್ನು ಪಾಯಸ ಮಾಡ್ತದೆ. ಬೇದಿಂಗ್ ಇನ್ ಗ್ಯಾಂಜಸ್, ಇಟ್ ಮೇಕ್ಸ್ ಯು ಪಾಯಸ್. ಹಾಗೆ ಡೈಲಿ ಗ್ಯಾಂಜಸ್ ಅಲ್ಲಿ ನಾವು ಸ್ನಾನ ಮಾಡಿದ್ರೆ ಯು ವಿಲ್ ಬಿಕಮ್ ಪಾಯಸ್. ಆರ್ ಇನ್ನೊಂದೆಂತ, ಡೈಲಿ ಇಫ್ ಯು ಗೋ ಟು ಸಿ ದಿ ಲಾರ್ಡ್, ಈಗ ಡೈಲಿ ನೀವು ರಾಧಾ ಗೋವಿಂದ ದರ್ಶನ ಮಾಡ್ತೀರಿ, ಯು ವಿಲ್ ಬಿಕಮ್ ಪಾಯಸ್. ಈಗ ಆನ್ಲೈನ್ ಅಲ್ಲಿ ಬೆಳಿಗ್ಗೆ ಮಾಡ್ತಾ ಇದ್ದೇವೆ ಮಂಗಳಾರತಿ, ಯು ವಿಲ್ ಬಿಕಮ್ ಪಾಯಸ್. ಗೊತ್ತಿಲ್ಲದೆ ಯು ವಿಲ್ ಬಿಕಮ್ ಪಾಯಸ್. ಹಾಗಾಗಿ ದೇವಸ್ಥಾನದಲ್ಲಿ ಎಂತ ಹೇಳುವಂಥದ್ದು,
ಚಾಂಟಿಂಗ್ ಕೀರ್ತನ ಆಗ್ತಾ ಇರ್ತದೆ, ದೇವಸ್ಥಾನದಲ್ಲಿ ಡ್ಯಾನ್ಸ್ ನಡೀತಾ ಇರ್ತದೆ, ದೇವಸ್ಥಾನದಲ್ಲಿ ಪ್ರಸಾದಂ ಸಿಗ್ತದೆ, ಚರಣಾಮೃತ ಸಿಗ್ತದೆ. ಮತ್ತೆ ಬೈ ಟಚಿಂಗ್ ದ ಫೀಟ್ ಆಫ್ ವೈಷ್ಣವ, ಈಗ ಪ್ರಭುಪಾದಿಗೆ ಅಡ್ಡ ಬೀಳುವಂತದ್ದು ಇದೆಲ್ಲ ಟೆಂಪಲ್ ಅಲ್ಲಿ ಉಂಟು. ಹಾಗಾಗಿ ಇದೆಲ್ಲ ಇಟ್ ಈಸ್ ಮೇಕಿಂಗ್ ಯು ಪಯಸ್. ಹಾಗಾಗಿ ಸ್ಟಾರ್ಟಿಂಗ್ ಮುನಿ ಆಗುದಲ್ಲ, ಬೈ ಡೂಯಿಂಗ್ ದಿಸ್ ಪಯಸ್ ಥಿಂಗ್ಸ್ ಯು ವಿಲ್ ಬಿಕಮ್ ಮುನಿ. ಮತ್ತೆ ಟೆಂಪಲ್ ಅಲ್ಲಿ ಹೇಗೆ ಅಂದ್ರೆ, ಈಗ ನಾನು ಇಸ್ಕಾನ್ ಯಾಕೆ ಹೇಳ್ತಾ ಅಂದ್ರೆ, ಟೆಂಪಲ್ ಅಲ್ಲಿ ಯು ವಿಲ್ ಗೆಟ್ ಎ ಚಾನ್ಸ್ ಟು ಹಿಯರ್ ಅಬೌಟ್ ಕೃಷ್ಣ. ಬೆಳಿಗ್ಗೆ ಭಾಗವತಂ ಕ್ಲಾಸ್, ಸಂಜೆ ಭಗವದ್ಗೀತಾ ಕ್ಲಾಸ್, ದಿಸ್ ಇಸ್ ಸ್ಟ್ಯಾಂಡರ್ಡ್. ಹಾಗೆ ಬೈ ಹಿಯರಿಂಗ್ ಸೌಂಡ್ ವೈಬ್ರೇಷನ್, ಈಗ ಅವ ಕೇಳ್ತಾ ಇದ್ದಾನೆ, ಅವನಿಗೆ ಅರ್ಥ ಆಗುದಿಲ್ಲ, ಆದ್ರೂ ಕೂಡ ಕೇಳ್ಬೇಕಂತ. ಈಗ ಒಮ್ಮೆ ಎಂತ ಆಯ್ತು ಅಂದ್ರೆ, ಒಬ್ಬ ಪ್ರಭುಪಾದ ಕ್ಲಾಸ್ ಮಾಡ್ತಾ ಇದ್ದಾರೆ, ಆಗ ಅವ್ರು ಹೇಳುವಂಥದ್ದು, ನನಗೆ ಅರ್ಥ ಆಗುದಿಲ್ಲ ಇಂಗ್ಲಿಷ್, ಅದಕ್ಕೆ ಪ್ರಭುಪಾದ ಕೂತ್ಕೊಳ್ಳೋ ಅಂತ ಹೇಳ್ತಾರೆ. ಆ ಕೃಷ್ಣ ಕೇಳುವಂಥದ್ದು ಸಾಕು. ನಾನು ಕ್ಲಾಸ್ ಮಾಡುವಾಗ ತುಂಬಾ ಬಾರಿ ಕೃಷ್ಣ ಹೇಳ್ತೇನೆ, ಅದೇ ಸಾಕು. ಈಗ ಶ್ರೀಲ ಭಕ್ತಿವೇದಾಂತ ಠಾಕೂರ್ ಕೂಡ ಹೇಳುವಂಥದ್ದು, ಎಂತಂದ್ರೆ, ಈ ಪಬ್ಲಿಕೇಶನ್ ಅಲ್ಲಿ ಹೌ ಮೆನಿ ಟೈಮ್ಸ್ ಹಿ ಹ್ಯಾಸ್ ಅಟರ್ಡ್ ಕೃಷ್ಣ ಅಂಡ್ ಚೈತನ್ಯ, ದಟ್ಸ್ ಇನಫ್. ಅಷ್ಟು ಕೇಳಿದ್ರು. ಹಾಗಾಗಿ ಇದರ ಅರ್ಥ ಎಂತ ಅಂದ್ರೆ, ಭಗವಂತನ ಬಗ್ಗೆ ನಾವು ಕೇಳ್ತಾ ಇದ್ದೇವೆ, ನಮ್ಗೆ ಅರ್ಥ ಆಗುದಿಲ್ಲ, ಅರ್ಥ ಆಗದಿದ್ದು ಕೂಡ ಚಿಂತೆ ಇಲ್ಲ, ಅರ್ಥ ಆಗದಿದ್ದು ಕೂಡ ಚಿಂತೆ ಇಲ್ಲ. ಶ್ರುತಿ ಫಲ ಅಂತ ಹೇಳ್ತೇವೆ. ಇದಕ್ಕೆ ಶ್ರೀಮದ್ ಭಾಗವತಂ ಒಂದು ಶ್ಲೋಕ ಉಂಟು, ಫಸ್ಟ್ ಕ್ಯಾಂಟೋ 5th ಚಾಪ್ಟರ್ 11th ಶ್ಲೋಕ. ತದ್ವಾಗ್ ವಿಸರ್ಗೋ ಜನತಾಗ ವಿಪ್ಲವೋ ಯಸ್ಮಿನ್ ಪ್ರತಿ ಶ್ಲೋಕಂ ಅಬದ್ಧವತಿ ಅಪಿ ನಾಮಾನಿ ಅನಂತಸ್ಯ ಯಶೋ ಅಂಕಿತಾನಿ ಯತ್ ಶೃಣ್ವಂತಿ ಗಾಯಂತಿ ಗೃಣಂತಿ ಸಾಗ. ಈಗ ಹೇಗಂದ್ರೆ, ಈಗ ನಾನು ಎಕ್ಸ್ಪರ್ಟ್ ಅಲ್ಲ, ಭಾಗವತಂ ಕ್ಲಾಸ್ ಕೊಡೋದ್ರಲ್ಲಿ ಕೂಡ ಎಕ್ಸ್ಪರ್ಟ್ ಅಲ್ಲ, ಶ್ಲೋಕದಲ್ಲಿ ಕೂಡ ಎಕ್ಸ್ಪರ್ಟ್ ಅಲ್ಲ, ಯಾವುದರಲ್ಲಿ ಕೂಡ ನನ್ನ ಕ್ವಾಲಿಫಿಕೇಶನ್ ಇಲ್ಲ. ಆದ್ರೆ ನಾನು ಪ್ಯೂರ್ ಡ್ಯೂಟಿ ಮತ್ತೆ ಕೃಷ್ಣನನ್ನು ಗ್ಲೋರಿಫೈ ಮಾಡ್ತೇನೆ. ನನಗೆ ಯಾವುದೇ ಎಂತ ಕ್ವಾಲಿಫಿಕೇಶನ್ ಇಲ್ಲ, ಬಟ್ ಐ ಆಮ್ ಗ್ಲೋರಿಫೈಯಿಂಗ್ ಗುರು ಅಂಡ್ ಕೃಷ್ಣ. ಅದು ಎಂತ ಚೇಂಜಸ್ ಮಾಡ್ತದೆ. ಹಾಗೆ ನಮ್ಮ ಪರ್ಸನಲ್ ಕ್ವಾಲಿಫಿಕೇಶನ್ ಅಲ್ಲ, ಜಸ್ಟ್ ಸಿಂಪಲ್ ಥಿಂಗ್, ಯು ಹ್ಯಾವ್ ಟು ಗ್ಲೋರಿಫೈ ದಿ ವೈಷ್ಣವ ಅಂಡ್ ಕೃಷ್ಣ, ದಟ್ಸ್ ಇಟ್. ಇಷ್ಟನ್ನೇ ಮಾಡಿದ್ರೆ ಸಾಕು. ತುಂಬಾ ನಾನು ಕಲಿಬೇಕು ಆ ರೀತಿ ಎಲ್ಲ ಬೇಡ, ಸಿಂಪಲ್. ಹಾಗಾಗಿ ತದ್ವಾಗ್ ವಿಸರ್ಗೋ ಜನತಾಗ ವಿಪ್ಲವ ಅಂದ್ರೆ, ಯಾವ ಕಂಪೋಸಿಷನ್ ಅಲ್ಲಿ ಭಗವಂತನ ಗ್ಲೋರಿಫಿಕೇಶನ್ ಉಂಟು, ಅಂತ ಇದು ಕಂಪೋಸಿಷನ್ ಇಟ್ಸ್ ರೆವಲ್ಯೂಷನರಿ. ವಿಪ್ಲವ ಅಂದ್ರೆ ರೆವಲ್ಯೂಷನ್.
ಈಗ ಪೊಲಿಟಿಕಲ್ ಪಾರ್ಟಿ ಅವರು ಕೂಡ ಹೇಳ್ತಾರೆ ಪೊಲಿಟಿಕಲ್ ರೆವಲ್ಯೂಷನ್, ನೀವು ಕೇಳ್ಬೋದು. ಅಂದ್ರೆ ಒನ್ ಟೈಪ್ ಆಫ್ ಪೊಲಿಟಿಕಲ್ ಥಾಟ್ ಇಸ್ overpowered by another thought. That is called revolution. ಹಾಗಾಗಿ ಸಂಸ್ಕೃತ ವರ್ಡ್ ವಿಪ್ಲವ, ಇಂಗ್ಲಿಷ್ ಅಲ್ಲಿ ರೆವಲ್ಯೂಷನ್. ಹಾಗೆ ಪ್ರಭುಪಾದ ಐ ಆಮ್ ನಾಟ್ ಬಿಗ್ ಸ್ಕಾಲರ್. ಪ್ರಭುಪಾದ ಆಕ್ಚುಲಿ ಸ್ಕಾಲರ್, ಆದ್ರೆ ಅವರ ನಮ್ರತೆ. ಹಾಗೆ ದೇರ್ ಮೇ ಬಿ ಸೋ ಮೆನಿ ಮಿಸ್ಟೇಕ್ ಇಲ್ಲ ಪ್ರಭುಪಾದ ಅದು ಹೇಳುವಂಥದ್ದು. ಆದ್ರೆ ಇದು ರೆವಲ್ಯೂಷನ್. ಯಾಕೆಂದ್ರೆ ದೊಡ್ಡ ದೊಡ್ಡ ಸ್ಕಾಲರ್ಸ್, ದೊಡ್ಡ ದೊಡ್ಡ ಪ್ರೊಫೆಸರ್ಸ್, ದೊಡ್ಡ ದೊಡ್ಡ ಯೂನಿವರ್ಸಿಟಿ, ದೊಡ್ಡ ದೊಡ್ಡ ಅಥಾರಿಟೀಸ್, ದೊಡ್ಡ ದೊಡ್ಡ ಲೈಬ್ರರಿಯನ್ ಪ್ರಭುಪಾದ ಪುಸ್ತಕ ತಗೊಳ್ತಾ ಇದ್ರು, ಪ್ರಭುಪಾದ ಗಡ್ಡ ಬೀಳ್ತಾ ಇದ್ರು. ಹಾಗಾಗಿ ಯಾಕೆ ಅಂದ್ರೆ ಬಿಕಾಸ್ ದೇರ್ ವಾಸ್ ಎ ಅಟೆಂಪ್ಟ್ ಟು ಗ್ಲೋರಿಫೈ ಕೃಷ್ಣ. ಅಟೆಂಪ್ಟ್ ಟು ಗ್ಲೋರಿಫೈ ಕೃಷ್ಣ. ಈಗ ಸಂಸ್ಕೃತ ಅಂದ್ರೆ ಅದನ್ನು ತುಂಬಾ ಎಲ್ಲ ಉಂಟು. ಸಂಧಿ ವಿಚ್ಛೇದ್, ಪದರ್ತುಕ್ತಿ, ವಾಕ್ಯ ಯೋಜನ, ಇಂಥದೆಲ್ಲ ತುಂಬಾ ಉಂಟು. ಆದ್ರೆ ಕೆಲವರಲ್ಲಿ ಎಂತ ಹೇಳುವಂಥದ್ದು, ಇದೆಲ್ಲ ನಮಗೆ ಕ್ವಾಲಿಫಿಕೇಶನ್ ಇಲ್ಲದಿದ್ರು ಕೂಡ ಸಿಂಪಲ್ ಥಿಂಗ್, ಇಫ್ ಯು ಆರ್ ಗ್ಲೋರಿಫೈಯಿಂಗ್ ಕೃಷ್ಣ, ದಾಟ್ ಇಟ್ ಸೆಲ್ಫ್ ಇಸ್ ಇನಫ್. ಅದೇ ಸಾಕು. ಹಾಗೆ ನಾವು ಡಿಸೈಡ್ ಮಾಡಬೇಕು. ಎಂತ ಡಿಸೈಡ್ ಮಾಡಬೇಕು? ವೆದರ್ ವಿ ವಾಂಟ್ ಟು ಬಿಕಮ್ ಪರಮಹಂಸ ಆರ್ ವೆದರ್ ವಿ ವಾಂಟ್ ಟು ಬಿಕಮ್ ಕ್ರೋ. Crow means sense gratification. Parama means gratifying Krishna's senses. ವ್ಯತ್ಯಾಸ. ಹಾಗೆ ಇದನ್ನು ನಾವು ತಿಳಿಬೇಕು. ಕೃಷ್ಣನ ಮಿಷನ್ ಅಂತ, ಗುರುದ ಮಿಷನ್ ಅಂತ, ಇದನ್ನು ತಿಳಿದು ನಾವು ಅದರ ಕಡೆಗೆ ಹೋಗ್ಬೇಕು. ಹಾಗಾಗಿ ಇವತ್ತಿನ ಟಾಪಿಕ್ ಅಂತಂದ್ರೆ ಡಿಸೈರ್ ಫಾರ್ ವರ್ಕ್. ಆದ್ರೆ ಯಾವ ಕೆಲಸ ಮಾಡಿದ್ರೆ ಗುರು ಮತ್ತೆ ಕೃಷ್ಣ ಪ್ಲೀಸ್ ಆಗ್ತಾನೆ ಅಂತ ಕೆಲಸ ನಾವು ಮಾಡ್ಬೇಕು. ಅಂತ ಕೆಲಸ ನಾವು ಮಾಡ್ಬೇಕು. ಎಸ್, ಹರೇ ಕೃಷ್ಣ. ಪ್ರಶ್ನೆದಲ್ಲಿ ಕೇಳಬಹುದು. ಓಕೆ, ಒಂದು ನಿಮಿಷ. ಸರಿ, ಭಾವಾರ್ಥದ ನೋಡ್ತೇನೆ. ಓಕೆ, ಎಸ್. ಇಲ್ಲಿ ಭಾವಾರ್ಥದಲ್ಲಿ ಎಂತ ಹೇಳುದು ಅಂದ್ರೆ ಕಪಿಲ ಮುನಿಯ ಬಾಡಿ ಫೀಚರ್ಸ್ ಅಂದ್ರೆ ಅವನ ಗೋಲ್ಡನ್ ಹೇರ್, ಮತ್ತೆ ಲೋಟಸ್ ಐಸ್, ಲೋಟಸ್ ಪೆಟಲ್, ಲೋಟಸ್ ಫೀಟ್, ಇದನ್ನೆಲ್ಲ ಹೇಳ್ತಾರೆ. ಮತ್ತೆ ನೆಕ್ಸ್ಟ್ ಹೇಳುವಂಥದ್ದು ಅದು ಸಾಂಖ್ಯದ ಬಗ್ಗೆ. ಈಗ ನಾನು ಹೇಳಿದ್ದೇನೆ, ಸಾಂಖ್ಯ ಫಿಲಾಸಫಿ. ಐ ಆಮ್ ನಾಟ್ ಬಾಡಿ, ಐ ಆಮ್ ಸ್ಪಿರಿಟ್, ಸೋಲ್. ಹಾಗಾಗಿ ಈಗ ಡಿಸೈರ್ ಫಾರ್ ವರ್ಕ್ ಇದು ಹೋಗ್ಬೇಕಿದ್ರೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಸಾಂಖ್ಯ ಫಿಲಾಸಫಿ. ಸಾಂಖ್ಯ ಫಿಲಾಸಫಿ ಅಂದ್ರೆ ಈಗ ನಮಗೆ ಡಿಸೈರ್ ಫಾರ್ ವರ್ಕ್ ಉಂಟು, ಅದು ಮೆಟೀರಿಯಲ್. ಅದಾದ ಸ್ಪಿರಿಚುವಲ್ ಆಗ್ಬೇಕಿದ್ರೆ ಫಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಯು ಆರ್ ನಾಟ್ ಬಾಡಿ, ಯು ಆರ್ ಸ್ಪಿರಿಟ್, ಸೋಲ್. ಇದನ್ನು ನಾವು ಅರ್ಥ ಮಾಡಬೇಕು. ಹಾಗಾಗಿ ಈ ಪ್ರಭುಪಾದ ಹೇಳುವಂಥದ್ದು ಭೌತಿಕ ಲೋಕದಲ್ಲಿ ಎಲ್ಲರೂ ರ್ಯಾಟ್ ರೇಸ್ ಅಲ್ಲಿದ್ದಾರೆ. ದ ಡಿಸೈರ್ ಫಾರ್ ವರ್ಕ್, ಫಾರ್ ಮೆಟೀರಿಯಲ್ ಥಿಂಗ್ಸ್. ಹಾಗಾಗಿ ಜನರು ಈ ಟ್ರೈಸ್ ಟು ಬಿಕಮ್ ಹ್ಯಾಪಿ, ಬಟ್ ಈ ಡಸಂಟ್ ನೋ ವಾಟ್ ಇಸ್ ದ ಸೋರ್ಸ್ ಆಫ್ ಹ್ಯಾಪಿನೆಸ್. ಜನರಿಗೆಲ್ಲ ಖುಷಿ ಬೇಕು, ಆದ್ರೆ ಖುಷಿ ಎಲ್ಲಿಗೆ ಸಿಗ್ತದೆ ಅಂತ ಗೊತ್ತಿಲ್ಲ. ರಾಂಗ್ ವೇ ಅಲ್ಲಿ ಹುಡುಕ್ತಾ ಇದ್ದಾರೆ. ಆದ್ರೆ ಆಕ್ಚುಲಿ ಭೌತಿಕದಲ್ಲಿ ಖುಷಿ ಸಿಗುವುದಲ್ಲ, ಯು ಆರ್ ಬಿಕಮಿಂಗ್ ಮೋರ್ ಅಂಡ್ ಮೋರ್ ಎಂಟ್ಯಾಂಗಲ್ಡ್, ಬಂಧನ. ಹಾಗಾಗಿ ಬಂಧನದ ಹೊರಗೆ ಬರ್ಬೇಕಿದ್ರೆ ನಾವು ಭಕ್ತಿ ಸೇವೆ ಮಾಡಬೇಕು ಹೇಳುವಂಥದ್ದು. ಹಾಗಾಗಿ ಈ ಸ್ಪೆಕ್ಯುಲೇಷನ್, ಮೆಂಟಲ್ ಸ್ಪೆಕ್ಯುಲೇಷನ್ ಅಂದ್ರೆ ಮಾಯವಾದಿಗಳು, ದೇ ಆರ್ ಆಲ್ಸೋ ಡೂಯಿಂಗ್ ದೇರ್ ಬೆಸ್ಟ್.
ಆದ್ರೆ ಶಾಸ್ತ್ರ ಹೇಳುವಂತದ್ದು ಭಕ್ತಿ ಸೇವೆಯಿಂದ ಮಾತ್ರ ನಾವು ಹೊರಗೆ ಬರ್ಬೋದು, ಸುಲಭವಾಗಿ ಹೊರಗೆ ಬರ್ಬೋದು. ಎಸ್, ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ಓಕೆ, ನಾವು ಮುಕ್ತಾಯ ಮಾಡುವ. ವಾಂಚಕಲ್ಪತರು ವಿಷಯ ಕೃಪಾ ಸಿಂಧುಭ್ಯೋ ಭಕ್ತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಜಿ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು ಕೃಷ್ಣ ಪ್ರಭು, ಧನ್ಯವಾದಗಳು ಪ್ರಭು. ನಾಳೆ ಎಲ್ಲರೂ ಬನ್ನಿ. ಧನ್ಯವಾದಗಳು ಪ್ರಭು. ನಾಳೆ 8 ಗಂಟೆಗೆ 8 ರಿಂದ 9 ಈ ಡ್ರಾಮಾದ ಬಗ್ಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡುವ, ಮತ್ತೆ ಭಜನ್ ಬಗ್ಗೆ ಸರಿ. ಧನ್ಯವಾದಗಳು ಪ್ರಭು. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಪ್ರಭುಜಿ ಇದೇ ನಿಮಿಷ